ಸರ್ವಮಂಗಳೆಯ ಸನ್ನಿಧಾನಕ್ಕೆ ಇವತ್ತಿನ ದಿವಸ ತಾವು ದೇವರ ದರ್ಶನ ಮಾಡಿದ್ದೀರಿ. ಹಾಗೆ ಹಣಕಾಸು ಸಂಸ್ಥೆ ಕೆನರಾ ಬ್ಯಾಂಕ್ ಅಂದರೆ ಹಣಕಾಸಿನ ಸಂಸ್ಥೆ, ಅದರಿಂದ ಈಗ ಈ ಎಂಬತ್ತೈದನ್ನು ಪ್ರಾರಂಭ ಮಾಡಲಿಕ್ಕಿದ್ದೇವೆ ಉದ್ಘಾಟನೆ. ಅದರ ಮುಂಚಿತವಾಗಿ ಸರ್ವಮಂಗಳೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅದರ ಮುಹೂರ್ತವನ್ನು ಸುಮುಹೂರ್ತ ಮಾಡಿ ನಿಮಗೆ ಅಧಿಕಾರವಂತರಿಗೆ ಸಮಸ್ತ ಜನಪದಗಳಿಗೆ ಎಲ್ಲರಿಗೂ ಕ್ಷೇಮ ಆಯುರಾರೋಗ್ಯವನ್ನು ಕೊಟ್ಟು ಆ ಸಂಸ್ಥೆಯ ಕೀರ್ತಿಯನ್ನು ಬೆಳಗಿಸಿ ಕ್ಷೇತ್ರದಲ್ಲಿ ಇನ್ನಷ್ಟು ದೇವತಾ ಸೇವೆಗಳು ಅದರಿಂದಾಗಿ ಹೆಚ್ಚಿಗೆ ಬರುವ ಹಾಗೆ ಅನುಗ್ರಹ ಮಾಡಿಕೊಳ್ಳಿ ಅಂತ ಅವಳ ಸನ್ನಿಧಾನದಲ್ಲಿ ಪ್ರಾರ್ಥನೆ. ಕೆನರಾ ಬ್ಯಾಂಕ್ ಮಂಗಳಾದೇವಿ ಟೆಂಪಲಲ್ಲಿ ಒಂದು ಈ ಹುಂಡಿ ಇನಾಗ್ರೇಟ್ ಮಾಡಿದ್ದಾರೆ. ಇವಾಗ ಇಲ್ಲಿ ಬರೋ ಎಲ್ಲ ಭಕ್ತರಿಗೆ ಹುಂಡಿಯಲ್ಲಿ ಹಾಕೋ ದುಡ್ಡು ಕೈಯಲ್ಲಿ ಕರೆನ್ಸಿಯಾಗಿ ಹಾಕಿದಂದರೆ ಇದರಲ್ಲಿ ಪ್ರೆಸ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಹಾಕಿದ್ರು ಸಾಕು. ಆಮೇಲೆ QR ಕೋಡ್ ಬರುತ್ತೆ, ಅದು ಸ್ಕ್ಯಾನ್ ಮಾಡಿ ನಿಮ್ಮ ಅಕೌಂಟಿಂದ ಡೈರೆಕ್ಟ್ ಟೆಂಪಲಿಗೆ ನಿಮ್ಮ ಕಾಣಿಕೆ ರೀಚ್ ಆಗುತ್ತೆ. ಇದು ಎಲ್ಲ ಭಕ್ತರಿಗೂ ಒಂದು ಒಳ್ಳೆಯ ಅವಕಾಶ. ಅದು ದಯವಿಟ್ಟು ಯೂಟಿಲೈಸ್ ಮಾಡಿ. ಕೆನರಾ ಬ್ಯಾಂಕ್ ಕೆನರಾ ಬ್ಯಾಂಕ್ ವತಿಯಿಂದ ಇನ್ನೊಂದು ಈ ಹುಂಡಿ ಎಂಬುದು ಒಂದು ಕಿಯಾಸ್ಕನ್ನು ಇನ್ಸ್ಟಾಲ್ ಮಾಡಿರ್ತಾರೆ. ಅದು ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ನಾವು ಇರಿಸಲಾಗಿದೆ. ಭಕ್ತಾದಿಗಳು ಇದನ್ನು ಸದುಪಯೋಗ ಪಡಿಸಿಕೊಳ್ತಾರೆ ಎಂಬುದು ನಮ್ಮದೊಂದು ಆಶಯ. ಅದಲ್ಲದೆ ಮುಂದಿನ ದಿನಗಳಲ್ಲಿ ಇದರಲ್ಲಿ ನಮ್ಮ ಸೇವಾವನ್ನು ಆ್ಯಡ್ ಮಾಡಿ ಅದನ್ನು ಸೇರಿಸಲಾಗ್ತದೆ. ಅದರಿಂದ ಅವರಾಗಿಯೇ ಭಕ್ತಾದಿಗಳೇ ಅದಕ್ಕೆ ಏನು ಸೇವೆ ಬೇಕು ಅದನ್ನು ತಗೊಂಡು ರಿಸಿಪ್ಟ್ ಮಾಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಮುಂದೆ ಮಾಡಲಾಗುವುದು. ಅದರಿಂದ ನಮಗೆ ತುಂಬ ಸಹಕಾರ ಆಗಿದೆ. ಕೆನರಾ ಬ್ಯಾಂಕಿನವರು ನಮ್ಮ ಒಟ್ಟಿಗೆ ಒಂದು 30 ವರ್ಷದಿಂದ ನಾವು ಅವರೊಂದಿಗೆ ವ್ಯವಹಾರ ಮಾಡುತ್ತಿದ್ದೇವೆ. ಉತ್ತಮ ಒಂದು ಸರ್ವಿಸನ್ನು ಅವರು ಕೊಡ್ತಾ ಇದ್ದಾರೆ. ನಮ್ಮ ಬಾಂಧವ್ಯ ಒಂದು ಉತ್ತಮವಾಗಿದೆ.